SCS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗೆ ಮತ್ತೊಂದು ಸೇರ್ಪಡೆ ಎಂಬಂತೆ KAMC Polyclinic Allopathic Consultations ಶುಭಾರಂಭಗೊಳ್ಳಲಿದೆ. ಮಾರ್ಚ್ 12ರಂದು ಮಂಗಳೂರಿನ ಅಶೋಕ್ ನಗರದ KACT ಟವರ್ಸ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. ಆಯುರ್ವೇದದಲ್ಲಿ ಮುಂಚೂಣಿಯಲ್ಲಿರುವ SCS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ KAMC Polyclinic Allopathic Consultation ಮಾರ್ಚ್ 12ರಂದು ಉದ್ಘಾಟನೆಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಸ್ತ್ರೀರೋಗ ತಜ್ಞರಾದಂತಹ MBBS MD ಡಾ ಇಂದುಮತಿ ಮಲ್ಯ, ಉರ್ವ ಮಾರಿಯಮ್ಮ ದೇವಸ್ಥಾನದ ಮುಕ್ತೇಸರರಾದ ಹರಿಶ್ಚಂದ್ರ ಕರ್ಕೇರ, ಅಶೋಕನಗರದ ಸಂತ ಡೊಮಿನಿಕ್ ಚರ್ಚ್ನ ಫಾದರ್ ಪ್ರೊಫೆಸರ್ ಫ್ರಾನ್ಸಿಸ್ ಅರೇಕಲ್, KS ಮೊಹಮ್ಮದ್ ಮಸೂದ್, ಸಂಜೀವ ರಾಮ್ ಪೂಜಾರಿ, ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳಾದ ಗಣೇಶ್ ಕುಲಾಲ್, ಜಯಲಕ್ಷ್ಮಿ ವಿ ಶೆಟ್ಟಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ SCS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಡಾ ರಜನೀಶ್ ಸೊರಕೆ ವಹಿಸಲಿದ್ದು, ಡಾ ಅಮರನಾಥ್ ಸೊರಕೆ, ಆಡಳಿತಾಧಿಕಾರಿ UK ಖಾಲಿದ್, ಡಾ ಅಭಿನಯ್ ಸೊರಕೆ ಉಪಸ್ಥಿತರಿರುವರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.